ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ಬಡವನಹಳ್ಳಿ ಗ್ರಾಮದಲ್ಲಿ ಅದ್ಧೂರಿಯಿಂದ ಜಾತ್ರೆಯ ಸಡಗರ ಸಂಭ್ರಮವು ಆಚರಣೆ ನಡೆಯಿತು. ಡೊಳ್ಳು ಕುಣಿತಗಳಿಂದ ಶ್ರೀ ಲಕ್ಷ್ಮೀ ರಂಗನಾಥನ ಬ್ರಹ್ಮರಥೋತ್ಸವದ ಮೆರವಣಿಗೆ ಅದ್ಧೂರಿಯಿಂದ ಜರುಗಿತು. ದೊಡ್ಡೇರಿ ಹೋಬಳಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಮುಖಂಡರುಗಳು, ಯುವಕರು, ಹಿರಿಯರು ಶ್ರೀ ಲಕ್ಷ್ಮೀ ರಂಗನಾಥನ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದರು. ಸ್ವಾಮಿಯ ರಥದ ಮೇಲೆ ಗರುಡನ ಪ್ರತ್ಯಕ್ಷವನ್ನು ರಂಗನಾಥ ಸ್ವಾಮಿಯ ಭಕ್ತರು ಕಣ್ತುಂಬಿಕೊಂಡರು. ವರದಿ ದೊಡ್ಡೇರಿ ಮಹಾಲಿಂಗಯ್ಯ.